ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ದಿನ ಶುಕ್ರವಾರ. ಇವತ್ತು ಆಳವಾದ ಅಧ್ಯಯನದ ಮುಂದಿನ ಶ್ಲೋಕಗಳನ್ನ ನಾವು ನೋಡಬಹುದಾಗಿತ್ತು. ಆದ್ರೂ ಕೂಡ ನಾಳೆಗೆ ನಮ್ಮ ತರಗತಿ ಇರೋದಿಲ್ಲ. ಅದಕ್ಕೋಸ್ಕರ ನಾಳೆ ಏಕಾದಶಿಯ ದಿನ. ನಾಳೆಯ ಏಕಾದಶಿಯ ದಿನದ ಒಂದು ಮಹಿಮೆಯನ್ನ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ಹೇಗೆ ನಾವು ಹೋದ ಏಕಾದಶಿ, ಹಿಂದಿನ ಏಕಾದಶಿಯ ದಿನದಂದು ಏಕಾದಶಿಯ ಮಹಿಮೆ ಮತ್ತು ಆ ಏಕಾದಶಿಯ ಮಹತ್ವವನ್ನ ಕುರಿತು ನಾವು ಕಥೆಯನ್ನ ಕೇಳಿ ಹೇಗೆ ನಾವು ಮತ್ತೆ ಪಾಪದಿಂದ ನಮ್ಮ ಮುಕ್ತಿಯನ್ನ ಪಡೆದಿದ್ವು, ಹಾಗೇನೆ ಇವತ್ತು ಕೂಡ ನಾಳೆಯ ಒಂದು ಏಕಾದಶಿಯ ಮಹತ್ವವನ್ನ ತಿಳಿದುಕೊಂಡು ಅದನ್ನು ಶ್ರವಣ ಮಾಡಿ ಮತ್ತಿನ್ನಷ್ಟು ಪಾಪವನ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ನಮ್ಮ ಇವತ್ತಿನ ತರಗತಿಯನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಹರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿಧಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶಿಲ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀ ರಾಧಾ ಗೋವಿಂದ ಕೀ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಶಿಲ ಪ್ರಭುಪಾದ ಕೀ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ ಎಲ್ಲರಿಗೂ.
ಇವತ್ತು ನಾವು ಏಕಾದಶಿಯ ಒಂದು ಮಹಿಮೆ ಮತ್ತು ಮಹತ್ವವನ್ನ ತಿಳ್ಕೊಳ್ಳೋಣ. ಇವತ್ತಿನ ಅಂದ್ರೆ ನಾಳೆಯ ಇರುವಂತಹ ಈ 18ನೇ ತಾರೀಕು ಶನಿವಾರ ಪ್ರಾರಂಭವಾಗುವಂತ ಇವತ್ತು ದಶಮಿ, ನಾಳೆ ಏಕಾದಶಿ ಇದೆ. ಸೊ ದ್ವಾದಶಿ, ಈ 3 ದಿನನೂ ಕೂಡ ಬಹಳ ಪ್ರಾಶಸ್ತ್ಯತೆಯನ್ನ ಪಡ್ಕೊಳ್ಳುತ್ತೆ ಏಕಾದಶಿಯ ಆಚರಣೆಗೆ. ಸೊ ಹಿಂದಿನ ದಿನವೂ ಕೂಡ ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಸಿದ್ಧತೆ ನಡೆಯುತ್ತೆ ಏಕಾದಶಿಯ ಒಂದು ವ್ರತವನ್ನ ಆಚರಿಸ್ಲಿಕ್ಕೆ. ಈಗ ನಾವು ಏಕಾದಶಿ, ನಾಳೆಯ ಒಂದು ಏಕಾದಶಿ ಹೆಸರು ಪಾಪ ವಿಮೋಚನೆ ಏಕಾದಶಿ ಅಂತ. ಆ ಪಾಪ ವಿಮೋಚನೆ ಏಕಾದಶಿಯ ಕುರಿತು ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಈ ಏಕಾದಶಿಯ ಮಹತ್ವ ಏನು, ಯಾಕೆ ಈ ಒಂದು ವ್ರತವನ್ನ ಆಚರಣೆ ಮಾಡ್ಬೇಕು, ಎಲ್ಲ ವ್ರತಗಳಲ್ಲಿ ಯಾಕೆ ಈ ಏಕಾದಶಿ ಅನ್ನೋದು ಅಷ್ಟು ಮಹತ್ವವನ್ನ ಪಡೆದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡು ನಾಳೆಯ ಏಕಾದಶಿಯ ಕುರಿತು ಕಥೆಯನ್ನ ಓದೋಣ. ಮತ್ತೆ ಜೊತೆಗೆ ಅದನ್ನ ಓದಿ ವಿವರಣೆಯನ್ನು ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಈ ಒಂದು ಏಕಾದಶಿ ಈ ವ್ರತಗಳು ಅಂತ ಹೇಳ್ತೇವೆ. ಸೊ ಬಹಳಷ್ಟು ವ್ರತಗಳನ್ನ ನಾವು ಆಚರಿಸ್ತೇವೆ. ಯಾವ್ಯಾವ ವ್ರತ ಅಂತ ನಮಗೆ ಅನುಕೂಲ ತಕ್ಕ ಹಾಗೆ ನಾವು ವ್ರತಗಳನ್ನ ಆಚರಿಸ್ತೇವೆ. ಸೊ ಇತರ ದೇವತೆಗಳಿಗಾಗ್ಲಿ ಅಥವಾ ದೇವರುಗಳಿಗಾಗ್ಲಿ ನಾವು ಆ ವ್ರತಗಳನ್ನ ಆಚರಿಸ್ತೇವೆ. ಅಲ್ಲಿ ನಮಗೆ ಐಹಿಕ ಅಭಿಲಾಷೆ ಅನ್ನೋದು ಇರುತ್ತೆ, ಅವುಗಳನ್ನ ಇಟ್ಕೊಂಡು ನಾವು ಆಚರಣೆಯನ್ನ ಮಾಡ್ತೇವೆ. ಸೊ ಕೆಲವೊಂದು ವ್ರತಗಳನ್ನ ಪಾಪಗಳ ಒಂದು ನಾಶಕ್ಕಾಗಿ, ನನ್ನ ಪಾಪ ಎಲ್ಲ ಕಳೆದು ಹೋಗ್ಲಿ ಅನ್ನೋಕ್ಕೋಸ್ಕರ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ. ಇನ್ನು ಕೆಲವೊಬ್ರು ಪುಣ್ಯ ಬರ್ಲಿ ಅಂತ ಹೇಳಿ ವ್ರತಗಳನ್ನ ಆಚರಣೆ ಮಾಡ್ತಾರೆ. ಇನ್ನು ಕೆಲವೊಬ್ರು ತಮ್ಮ ಐಹಿಕ ಮತ್ತು ಭೌತಿಕ ಆಸೆಗಳನ್ನ ಈಡೇರಿಸ್ಕೋಸ್ಕರ ವ್ರತಗಳನ್ನ ಆಚರಿಸ್ತಾರೆ. ಹೇಗಂತಂದ್ರೆ ಈಗ ನಾವು ವರಮಹಾಲಕ್ಷ್ಮಿ ಮತ್ತೆ ಈ ಒಂದು ಶುಕ್ರ ಗೌರಿ ಆಗ್ಲಿ, ಮಂಗಳ ಗೌರಿ ಆಗ್ಲಿ, ಇತರೆ ಕೆಲವೊಂದು ಈ ಸಂಕಷ್ಟ ಚತುರ್ಥಿ ಆಗ್ಲಿ, ಇವುಗಳನ್ನೆಲ್ಲ ನಾವು ಆಚರಿಸ್ತೇವೆ. ಸೊ ಇವುಗಳಲ್ಲಿ ಒಳ್ಳೇದು ವ್ರತಾಚರಣೆ ಒಳ್ಳೇದು. ಇವುಗಳನ್ನ ನಾವು ನೋಡಿದಾಗ ಈ ಒಂದು ಆಧ್ಯಾತ್ಮಿಕವಾಗಿ ಮತ್ತು ಈ ಒಂದು ಸೈಂಟಿಫಿಕಲಿ ಅಂತ ಹೇಳ್ತೇವೆ. ಸೊ ಎರಡದಕ್ಕೂ ಕೂಡ ಬಹಳ ಒಂದು ಪ್ರಯೋಜನವನ್ನ ನಮಗೆ ಕೊಡುತ್ತೆ, ಮಾಡ್ಬೇಕು. ಆದ್ರೆ ಇದರಲ್ಲಿ ಅಭಿಲಾಷೆ ಅನ್ನೋದು ಇರುತ್ತೆ, ಬೇಕುಗಳು ಅನ್ನೋದು ಇರುತ್ತೆ. ಎಲ್ಲ ವ್ರತಗಳನ್ನೂ ಕೂಡ ಇದ್ದೇ ಇರುತ್ತೆ, ಇಲ್ಲ ಅಂತ ಇಲ್ಲ. ಆದ್ರೆ ಅದರದೇ ಆದಂತ ಮಹತ್ವವನ್ನ ಅದು ಪಡೆದಿರುತ್ತೆ. ಅಂದ್ರೆ ಅಭಿಲಾಷೆ, ಈಗ ನಮಗೆ ಮನೆ ಕಟ್ಟಬೇಕಾಗಿದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಯಾವುದೇ ಒಂದು ಅಭಿಲಾಷೆಗಳನ್ನ ಇಟ್ಕೊಂಡು ನಾವು ವ್ರತಾಚರಣೆಗಳನ್ನ ಮಾಡ್ತೇವೆ. ಆದ್ರೆ ಆ ಐಹಿಕ ಅಭಿಲಾಷೆ ಮಾತ್ರ ನಮ್ಗೆ ಪೂರ್ಣಗೊಳ್ಳುತ್ತೆ. ಆದ್ರೆ ಇದು ಏಕಾದಶಿ ಅನ್ನೋದು ಒಂದು ಯೂನಿವರ್ಸಲ್ ವ್ರತ ಆಗಿರುತ್ತೆ. ಅಂದ್ರೆ ಈ ಬೇರೆ ಬೇರೆ ನಾವು ಪಾಪವನ್ನ ಹೋಗಲಾಡಿಸ್ಲಿಕ್ಕೆ, ಪುಣ್ಯವನ್ನ ಪಡ್ಕೊಳ್ಳಿಕ್ಕೆ, ಮತ್ತೆ ನಮ್ಮ ಭೌತಿಕ ಅಭಿಲಾಷೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ಈ 3 ತರನಾದಂತಹ ವ್ರತಗಳ ಒಂದು ಕಾಂಬಿನೇಷನ್ ಅಂತ ಹೇಳ್ತೇವೆ. ವ್ರತಗಳ ಒಂದು ಸಂಯೋಜನೆ ಈ ಒಂದು ಏಕಾದಶಿಯಲ್ಲಿ ಇದೆ. ಅಲ್ಲಿ ಸಿಗುವಂತಹ ಎಲ್ಲ ಪ್ರಯೋಜನಗಳು ನಮ್ಗೆ ಕೇವಲ ಈ ಒಂದೇ ದಿನದ ಏಕಾದಶಿಯಿಂದ ನಮ್ಗೆ ಪ್ರಾಪ್ತವಾಗುತ್ತೆ. ಅವುಗಳಿಂದ ಪ್ರಾಪ್ತವಾಗೋದಿಲ್ಲ ಅಂತಲ್ಲ, ಆಗತ್ತೆ. ಆದ್ರೂ ಕೂಡ ಈ 3ಗಳ ಸಂಯೋಜನೆ ಇದು ಏಕಾದಶಿ. ಅಂದ್ರೆ ನಮ್ಗೆ ಪಾಪ ಕೂಡ ವಿಮೋಚನೆ ಸಿಗುತ್ತೆ, ಮತ್ತೆ ಜೊತೆಗೆ ಆ ವ್ರತಾಚರಣೆಯಿಂದ ನಮ್ಗೆ ಈ ಒಂದು ಪುಣ್ಯವನ್ನ ಮಾಡಿದಷ್ಟು ಪುಣ್ಯದ ಪ್ರಾಪ್ತಿ ಆಗುತ್ತೆ. ಮತ್ತೆ ಜೊತೆಗೆ ಏನಾದ್ರೂ ನಮ್ಗೆ ಭೌತಿಕ ಈಡೇರಿಕೆಗಳು ಇದ್ರೆ ಅದನ್ನು ಕೂಡ ನಾವು ಕೇಳಲಿಲ್ಲೂ ಕೂಡ ಭಗವಂತ ಅವುಗಳನ್ನ ಈಡೇರಿಸ್ತಾನೆ. ಸೊ ಇದು ಈ ಒಂದು ಏಕಾದಶಿಯಲ್ಲಿ ಇರುವಂತಹ ಒಂದು 3 ರೀತಿಯಾದಂತಹ ಪ್ರಯೋಜನದ ಒಂದು ಸಂಯೋಜನೆ. ಇದರ ಒಂದು ಮಹತ್ವವನ್ನ ತಿಳ್ಕೊಳ್ಬೇಕಾದ್ರೆ, ಯಾಕೆ ಈ ಏಕಾದಶಿ ಪ್ರಾರಂಭ ಆಯ್ತು, ಮೊದಲು ಇದನ್ನ ಯಾರು ಮಾಡ್ತಾ ಇದ್ರು, ನಾವು ಏಕೆ ಈ ಭೂಮಿಯಲ್ಲಿ ಇದನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಕುರಿತು ನಾವು ತಿಳ್ಕೊಂಡಾಗ, ಮೊದಲು ಈ ಏಕಾದಶಿಯನ್ನ ಪ್ರಾರಂಭ ಆಗಿತ್ತು, ಹೇಗೆ ಈ ಏಕಾದಶಿ ಅನ್ನೋದು ಪ್ರಾರಂಭ ಆಯಿತು ಅನ್ನೋದನ್ನ ಕುರಿತು ನಾವು ತಿಳ್ಕೊಳ್ಳೋಣ. ಮೊದಲು ಏಕಾದಶಿ ಅನ್ನೋದನ್ನ ಈ ಒಂದು ದೇವಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತ ಒಂದು ಸನ್ನಿಧಿಯಲ್ಲಿ ಇದು ಪ್ರಾರಂಭ ಆಯಿತು. ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಮೂರ ಎಂಬ ಒಬ್ಬ ರಾಕ್ಷಸ, ದೈತ್ಯ ರಾಕ್ಷಸ, ಆವಾಗಿನ ರಾಕ್ಷಸರುಗಳು ಕೂಡ, ಅಸುರರು ಕೂಡ ಅಷ್ಟು ಒಂದು ಶಕ್ತಿಯನ್ನ ಪಡ್ಕೊಂಡಿದ್ರು ಅಂತೆ. ಅಷ್ಟು ಒಂದು ಶಕ್ತಿಯನ್ನ ಅವರು ಪಡ್ಕೊಳ್ತಿದ್ರು. ಯಾಕೆಂತಂದ್ರೆ ಅಷ್ಟು ಒಂದು ಅವರು ತಮ್ಮ ಒಂದು ಧ್ಯಾನದಿಂದಾಗ್ಲಿ, ಆ ಒಂದು ಅವರು ಪಡ್ಕೊಳ್ತಾ ಇರುವಂತಹ ಕೆಲವೊಂದು ಮಾಡ್ತಾ ಇರುವಂತಹ ತಪಸ್ಸಿನಿಂದಾಗ್ಲಿ ಆ ತರ ಒಂದು ತಮ್ಮ ಒಂದು ಶಕ್ತಿಯನ್ನ ಪಡ್ಕೊಳ್ತಿದ್ರಂತೆ ದೇವತೆಗಳಿಂದ. ಅದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ರು ಇವರೆಲ್ಲರೂ ದೈತ್ಯರು. ಆದ್ರೆ ಅಮುರ ಅನ್ನೋ ಒಬ್ಬ ರಾಕ್ಷಸ ಇಷ್ಟೊಬ್ಬ ಶಕ್ತಿಶಾಲಿ ಆಗಿದ್ನಂತಂದ್ರೆ ಎಲ್ಲ ದೇವತೆಗಳನ್ನೂ ಕೂಡ ಹೆದರ್ಸ್ಕೊಂಡು ಎಲ್ಲ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಮಾಡಿಟ್ಟಿದ್ನಂತೆ. ಸೊ ಎಲ್ಲರನ್ನೂ ಕೂಡ ಭಯಭೀತರಾಗಿ ವಿಷ್ಣುವಿನ ಕಡೆಗೆ ಹೋದಾಗ ವಿಷ್ಣು, ನಾನು ಆ ದೈತ್ಯನನ್ನ ನೋಡ್ತೇನೆ, ಅವನನ್ನ ಕೊಲ್ತೇನೆ ಅಂತ, ಅವನ ಜೊತೆಗೆ ಹೋರಾಡ್ತೇನೆ ಅಂತ ಭಗವಂತ ಹೇಳಿದ್ನಂತೆ. ಆವಾಗ ಭಗವಂತ ಮುರ ರಾಕ್ಷಸನ ಜೊತೆಗೆ ಹೋರಾಡ್ದ. 1000 ವರ್ಷಗಳವರೆಗೂ ಹೋರಾಡ್ದ. ಅಂದ್ರೆ 1000 ವರ್ಷಗಳು ಅಂತಂದ್ರೆ
ಅದು ಹಾಗಲ್ಲ. ಅವನು ಭಗವಂತ ಏನೋ ಯಾವಾಗ ಬೇಕಾದ್ರೂ ಅವನನ್ನ ಬಿಡ್ಬೋದು. ಆದ್ರೂ ಕೂಡ ಅವನ ಒಂದು ಏನೋ ಬೇರೆ ರೀತಿಯಾದಂತಹ ಯೋಜನೆ ಇತ್ತು. ಆ ಯೋಜನೆಯನ್ನ ಈಡೇರಿಸ್ಗೋಸ್ಕರ ಭಗವಂತ ಆ ಮುರ ಅನ್ನ ರಾಕ್ಷಸನ ಜೊತೆಗೆ ಅಂದ್ರೆ ಸುಸ್ತಾಗದ ಒಂಥರ ನಾಟಕವನ್ನ ಆಡ್ದ. ಸುಸ್ತಾದ ಒಂಥರ ನಾಟಕ ಮಾಡಿ ಅವನು 1,000 ವರ್ಷಗಳು ದಿನಗಳು ಹೊರಗೆ ಅವನು ಹೋರಾಟವನ್ನ ಮಾಡಿ ಸ್ವಲ್ಪ ಮಲಗ್ದ ಅಂತೆ. ಆವಾಗ ಈ ಮುರ ಅನ್ನೋ ರಾಕ್ಷಸ ಅವನ ಹತ್ರ ಹೋದಾಗ, ಇದೇ ಒಂದು ಸಮಯ, ವಿಷ್ಣು ಮಲಗಿದ್ದಾನೆ, ಅವನನ್ನ ನಾನು ಕೊಂದು ಬಿಡಬಹುದು ಅಂತ ಹೇಳಿ ಅವನನ್ನ ಸಾಯಿಸ್ಲಿಕ್ಕೆ ಬಂದಾಗ ಭಗವಂತ ನಾನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಮಲಗಿದ್ರೂ ಕೂಡ ಅವನು ಯೋಗ ನಿದ್ರೆಯಲ್ಲಿ ಇರ್ತಾನೆ. ಎಲ್ಲ ಕಡೆಗೂ ಕೂಡ ಅವನು ಸರ್ವ ವ್ಯಾಪಿ ಆಗಿರ್ತಾನೆ, ಅಂತರ್ಯಾಮಿ ಆಗಿರ್ತಾನೆ. ಅವನು ಕೇವಲ ಇದೊಂದು ಯೋಜನೆ ಅಷ್ಟೇ. ಆದ್ರೆ ಅವನು ಮುಂದಾದಾಗ ಸಾಯಿಸ್ಬೇಕು ಅಂತ ಮುಂದಾದಾಗ ಆ ವಿಷ್ಣುವಿನ ಮೈಯಿಂದ ಒಂದು ಸುಂದರವಾದಂತ ಹೆಣ್ಣು ಹೊರಗೆ ಬಂದ್ಲಂತೆ. ಆ ಒಂದು ಕನ್ಯೆ ಹೊರಗಡೆ ಬಂದು ಆ ಮುರ ರಾಕ್ಷಸನನ್ನ ಕೊಂದು ಬಿಟ್ಲಂತೆ. ಎಷ್ಟೊಂದು ವರ್ಷಗಳವರೆಗೆ ಕಾದಾಡಿದ ಭಗವಂತ ಆ ಕೇವಲ ಒಂದು ಹೆಣ್ಣಿನಿಂದ ಆ ಮುರ ರಾಕ್ಷಸನನ್ನ ಕೊಲ್ಲಬೇಕು ಅನ್ನುವಂಥದ್ದೇ ಅವನ ಉದ್ದೇಶ ಆಗಿತ್ತು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವನು ಆ ಯೋಗ ನಿದ್ರೆಯಿಂದ ಎದ್ದ ಮೇಲೆ ಯಾರು ಇವನನ್ನ ಸಾಯಿಸಿದವರು ಮುರ ರಾಕ್ಷಸನನ್ನ ಅಂತ ಕೇಳಿದಾಗ, ನಾನು ನಿಮ್ಮದೇ ಒಂದು ಪ್ರತಿಬಿಂಬ, ನಿಮ್ಮಿಂದನೇ ಹೊರಬಂದವಳು, ನಾನು ಇವನನ್ನ ಕೊಂದೆ ಅಂತ ಹೇಳಿದ್ಲಂತೆ. ಆವಾಗ ವಿಷ್ಣು ನಿನಗೆ ಏನು ಬೇಕು ಅದನ್ನ ಕೇಳು ಅಂತ ಹೇಳಿದಾಗ ಅವನಿಗೆ ಒಂದು ನಿನಗೆ ಒಂದು ವರ ಕೊಡ್ಬೇಕು ಅಂತ ಇಚ್ಛಿಸಿ ಅವನು ಹೇಳ್ತಾನೆ. ಈ ಒಂದು ಏಕಾದಶಿಯ ದಿನ ನಿನಗೇನ್ ಬೇಕು ಕೇಳು ಅಂತ ಅವನು ಆ ಕನ್ಯೆಗೆ ಕೇಳ್ತಾನೆ. ಆ ಕನ್ಯೆ ಹೇಳ್ತಾಳೆ, ಇವತ್ತಿನ ದಿನ ಒಂದು ಶುಭ ದಿನ, ಒಂದು ಏಕಾದಶಿಯ ದಿನವಾಗಿದೆ. ಹಾಗಾಗಿ ಇವತ್ತಿನ ಒಂದು ದಿನದಂದು ಯಾರೇ ಆಗಲಿ ಈ ವ್ರತವನ್ನ ಮಾಡಿದಾಗ, ಉಪವಾಸದ ವ್ರತವನ್ನ ಮಾಡಿ ವಿಷ್ಣುವನ್ನ ಸ್ಮರಿಸಿದರೆ ಅವರಿಗೆ ಪಾಪದಿಂದ ಪಾರಾಗಿ ಪಾಪ ಹೋಗಲಾಡಿಸಿ ಪುಣ್ಯ ಸಿಗೋ ಹಾಗೆ ಮಾಡಿ ಅವರ ಅಭಿಲಾಷೆಗಳನ್ನ ಈಡೇರಿಸ್ಬೇಕು ಅಂತ ಕೇಳ್ಕೊಂಡ್ಲಂತೆ. ಆವಾಗ ಭಗವಂತ ಪ್ರಸನ್ನನಾಗಿ, ನೀನು ನಿನ್ನಗೋಸ್ಕರ ಕೇಳಿಲ್ಲ, ಎಲ್ಲ ಒಂದು ಈ ಸಮಸ್ತ ಭೂಲೋಕದಲ್ಲಿರುವ ಜನರಿಗೋಸ್ಕರ ಮತ್ತೆ ಇಲ್ಲಿರುವಂತ ದೇವತೆಗಳಿಗೋಸ್ಕರ ನೀನು ಕೇಳಿದೀಯ. ಹಾಗಾಗಿ ಇವತ್ತಿನ ದಿನಾನೇ ನಿನ್ನ ಹೆಸರು ಏಕಾದಶಿ ಅಂತ ಆಗ್ಲಿ. ಈ ಏಕಾದಶಿಯ ದಿನದಂದು ಯಾರು ವ್ರತವನ್ನ ಆಚರಿಸ್ತಾರೋ ಅವರು ಪಾಪದಿಂದ ಪಾರಾಗಿ ಪುಣ್ಯವನ್ನ ಪಡ್ಕೊಂಡು ಮತ್ತೆ ಜೊತೆಗೆ ಅವರ ಅಭಿಲಾಷೆಗಳನ್ನು ಕೂಡ ಈಡೇರಿಸಿಕೊಳ್ಳುವಂತ ಆಗ್ಲಿ ಅಂತ ಹೇಳಿ ಭಗವಂತ ಅವಳಿಗೆ ವರವನ್ನ ಕೊಟ್ಟಂತೆ. ಹಾಗಾಗಿ ಆ ಒಂದು ದಿನ, ಏಕಾದಶಿಯ ದಿನವನ್ನ ಈಗ ನಾವು ಎಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಆದ್ರೆ ಮೊದ್ಲು ಯಾರು ಆಚರಿಸ್ತಾ ಇದ್ರು ಇದನ್ನ ಅಂತ ಕೇಳಿದಾಗ, ಭೂಲೋಕಕ್ಕೆ ಬರ್ಲಿಕ್ಕೆ ಸ್ವಲ್ಪ ಸಮಯನೇ ತಗಲುತ್ತೆ. ಯಾಕಂದ್ರೆ ಏಕಾದಶಿ ವ್ರತ ಅಲ್ಲಿ ಭೂಲೋಕದಲ್ಲಿ ಮೊದಲು ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ರಂತೆ. ಅಲ್ಲಿಯ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಂಡಾಗ, ಮೊದಲು ಈ ಸಮುದ್ರ ಮಂಥನದಲ್ಲಿ ಎಷ್ಟು ಸಮಯವಾದ್ರೂ ಕೂಡ ಒಂದು ಅಮೃತ ಹೊರಗೆ ಬರ್ಲಿಲ್ಲಂತೆ. ಅಸುರರು ಮತ್ತು ಸುರರು ಇಬ್ಬರೂ ಕೂಡಿ ಸಮುದ್ರದಲ್ಲಿ ಮಂಥನವನ್ನ ಕಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಎಷ್ಟೋ ಸಮಯದವರೆಗೂ ಅವರು ಕಡಿದ್ರುನು, ಅವರು ಸುಸ್ತಾದ್ರೂ ಆ ಒಂದು ಅಮೃತ ಹೊರಗೆ ಬರ್ಲಿಲ್ಲಂತೆ. ಆವಾಗ ಅಸುರರು ಕೂಡ್ಕೊಂಡು ಒಂದು ಯೋಜನೆಯನ್ನ ಮಾಡಿದ್ರಂತೆ. ನಾವು ಕೂಡ ಶ್ರೀ ಸ್ತೋತ್ರ ಅನ್ನವನ್ನ ಪಠಿಸ್ತಾ ಈ ಒಂದು ಏಕಾದಶಿಯ ಉಪವಾಸ ವ್ರತವನ್ನ ಮಾಡೋಣ ಅಂತ ಯೋಜನೆನ ಮಾಡಿದ್ರಂತೆ. ಅಂದ್ರೆ ಇದು ಕೂಡ ಲಕ್ಷ್ಮೀನೇ, ಈ ಒಂದು ಏಕಾದಶಿ ಅಂತ ಹೇಳಿರೋದು ವಿಷ್ಣುವಿನಿಂದ ಹೊರಗಡೆಯಿಂದ ಬಂದಿರೋದು. ಅವಳು ಕೂಡ ಏಕಾದಶಿ ಇವು ಲಕ್ಷ್ಮಿಯ ಒಂದು ಅವತಾರನೇ. ಹಾಗಾಗಿ ಆ ಶ್ರೀ ಸ್ತೋತ್ರವನ್ನ ಹೇಳ್ತಾ ಅವ್ರು ಏಕಾದಶಿಯ ಒಂದು ಆಚರಣೆಯನ್ನ ಮಾಡಿದ್ರಂತೆ. ಯಾವಾಗ ಈ ಒಂದು ಸ್ತೋತ್ರ ಪಠಿಸ್ತಾ ಏಕಾದಶಿ ಆಚರಣೆ ಮಾಡಿದಾಗ ಆವಾಗ ಅಮೃತ ಹೊರಬಂತಂತೆ. ಅಂದ್ರೆ ಇಲ್ಲಿ ಕೇವಲ ಈ ಭೂಲೋಕದಲ್ಲಿರುವಂತಹ ಜನರಷ್ಟೇ ಅಲ್ಲ, ದೇವತೆಗಳೂ ಕೂಡ ಈ ವ್ರತವನ್ನ ಆಚರಣೆ ಮಾಡ್ತಿದ್ರಂತೆ. ಈ ವ್ರತವನ್ನ ಆಚರಣೆ ಮಾಡ್ತಿದ್ರು ಅಂತಂದ್ರೆ ಇದರ ಅರ್ಥ ಅವರೂ ಕೂಡ ಉಪವಾಸ ಮಾಡ್ತಾ ಇದ್ರು ಅಂತಾನೆ ಅದರ ಅರ್ಥ. ಹಾಗಾಗಿ ನಾವು ಏನ್ ಮಾಡ್ತೇವೆ, ಭೂಲೋಕದಲ್ಲಿ ಇರುವಂತಹ ಜನರು ನಾವು ಕೂಡ ಉಪವಾಸ ಮಾಡ್ತೇವೆ, ಇಲ್ಲಂತಿಲ್ಲ. ಆದ್ರೆ ಅದೇ ಕ್ಷಣದಲ್ಲಿ ದೇವತೆಗಳಿಗೂ ಕೂಡ ನಾವ್ ಏನ್ ಮಾಡ್ತೇವೆ, ನೈವೇದ್ಯವನ್ನ ಅರ್ಪಿಸ್ತೇವೆ. ಆದ್ರೆ ಇದು ತಪ್ಪು. ಯಾಕಂದ್ರೆ ಆ ಒಂದು ದಿನದಂದು ಭಗವಂತನಿಗಾಗಿ ದೇವತೆಗಳೂ ಕೂಡ ಈ ಒಂದು ವ್ರತದ ಆಚರಣೆಯನ್ನ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಯಾವುದೇ ತರದ ನೈವೇದ್ಯವನ್ನ ನಾವು ಕೊಡ್ಲೂಬಾರ್ದು ಅಂತ ಈ ಒಂದು ಇದರಲ್ಲಿ ನಾವು ಪುರಾಣಗಳಲ್ಲಿ ಈ ಒಂದು ಏಕಾದಶಿಯ ಮಹಿಮೆಯನ್ನ ನಾವು ತಿಳ್ಕೊಳ್ತೇವೆ. ಏಕಾದಶಿ ಎಂಬ ಕನ್ಯೆಯಿಂದ ಈ ಒಂದು ವ್ರತದ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಇಷ್ಟೊಂದು ನಮ್ಮ ಪಾಪವನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಆದ್ರೆ ಎಷ್ಟು ಪುಣ್ಯ ಸಿಗುತ್ತೆ, ಆ ಪುಣ್ಯ ಏನು ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕು. ಈ 3 ರೀತಿಯಾದಂತ
ಮೊದಲನೇದು ಯಾವ್ದು ಪ್ರಯೋಜನ? ಪಾಪವನ್ನ ನಾವು ಕಳೆದುಕೊಳ್ತೇವೆ. ಎಷ್ಟೇ ಜನ್ಮದ ಪಾಪಗಳಿದ್ರೂ ಕೂಡ, ಎಷ್ಟೇ ರೀತಿಯಾದಂತಹ ನಾವು ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ಏಕಾದಶಿ ಅನ್ನೋದು ಏಕಾದಶಿ ವ್ರತ ಅನ್ನೋದು ಅದನ್ನ ವಿಮೋಚನೆಯನ್ನ ಮಾಡುತ್ತಂತೆ. ಆದ್ರೆ ಮತ್ತೆ ಇಲ್ಲಿ ಪಾಪ ಕಡಿಮೆ ಆಗತ್ತೆ ಏಕಾದಶಿ ಮಾಡಿ ಅಂತ ಹೇಳಿ ಪಾಪ ಮಾಡೋದು ಇರೋದಿಲ್ಲ, ಅದ್ರ ಗಣನೆನೂ ಕೂಡ ಆಗತ್ತೆ. ಯಾಕಂತಂದ್ರೆ ಕ್ರೆಡಿಟ್ ಯಾವಾಗ್ಲೂ ಕೂಡ ಕ್ರೆಡಿಟ್ ಆಗ್ತಾ ಹೋಗುತ್ತೆ ವಿನಃ ಕಡಿಮೆ ಆಗಲ್ಲ. ಪಾಪ ಕಡಿಮೆ ಆಗ್ಬೇಕು, ನಮ್ಮ ಪುಣ್ಯ ಕ್ರೆಡಿಟ್ ಆಗ್ಬೇಕು. ಪಾಪ ಡೆಬಿಟ್ ಆಗ್ಬೇಕು ಅಂದ್ರೆ ಪಾಪ ಖರ್ಚಾಗ್ಬೇಕು, ಮತ್ತೆ ನಮ್ಮ ಪುಣ್ಯ ಅನ್ನೋದು ಜಮಾ ಆಗ್ಬೇಕು ಅಂದ್ರೆ ಕ್ರೆಡಿಟ್ ಆಗ್ಬೇಕು. ಸೊ ಇದೇ ನಮ್ಮ ಈ ವ್ರತದ ಆಚರಣೆ ಉದ್ದೇಶ. ಮತ್ತೆ ಜೊತೆಗೆ ಇಲ್ಲಿ ಪಾಪ ಮತ್ತೆ ಪುಣ್ಯ ಅಂತ ಹೇಳಿದಾಗ ಪುಣ್ಯ ಏನು ಸಿಗುತ್ತೆ ಅಂತ ಕೇಳ್ಬೋದು. ಎಷ್ಟೇ ಜನ್ಮದ ಪಾಪ ನಿವಾರಣೆ ಆದ್ರೂ ಪುಣ್ಯ ನಮ್ಗೆ ಏನ್ ಸಿಗ್ಬೋದು ಅಂತ ಹೇಳ್ತೇವೆ. ಇಲ್ಲಿ ಒಂದು ಶ್ಲೋಕದಲ್ಲಿ ನೋಡಿದಾಗ ಅಶ್ವಮೇಧ ಸಹಸ್ರಾಣಿ ಈ ವಾಜಪೇಯ ಶತಾನಿಚ ಏಕಾದಶ್ಯಾಂ ಉಪವಾಸೇನ ಏಕಾದಶ ಉಪವಾಸೇನ ನ ಹಂತಿ ಷೋಡಶಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಏಕಾದಶಿ ಎಂದು ವ್ರತದ ಆಚರಣೆಯನ್ನ ಮಾಡೋದ್ರಿಂದ ಈ 1000 ಅಶ್ವಮೇಧ ಯಾಗವನ್ನ ಮಾಡಿದಷ್ಟು ಪುಣ್ಯ ಫಲ ಬರುತ್ತಂತೆ. ಮತ್ತೆ ಜೊತೆಗೆ ಇದು ವಾಜಪೇಯ ಶತಾನಿಚ ಅಂದ್ರೆ 100 ವಾಜಪೇಯ ಯಾಗಗಳನ್ನ ಮಾಡಿದಷ್ಟು ಪುಣ್ಯ ನಮಗೆ ಸಿಗುತ್ತಂತೆ. ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರುಗಳನ್ನ ನಾವು ನೋಡಿದಾಗ ಕೇವಲ ಅವರ ಒಂದು ಜೀವಮಾನದಲ್ಲಿ 1 ಅಥವಾ 2 ಈ ಒಂದು ಅಶ್ವಮೇಧ ಯಾಗವನ್ನ ಮಾಡೋದು ಬಹಳ ದೊಡ್ಡದಾಗಿತ್ತಂತೆ. ಅದ್ರಲ್ಲಿನೂ ಕೂಡ ಕೆಲವೊಂದು ಕುಂದುಕೊರತೆಗಳು ಬರ್ತಾ ಇತ್ತು ಅಂತೆ. ಅಂದ್ರೆ ಮಧ್ಯದಲ್ಲಿ ಕೆಲವೊಂದು ಅವರಿಗೆ ಅಡೆತಡೆಗಳು ಉಂಟಾಗುತ್ತಿತ್ತಂತೆ ಆ ಅಶ್ವಮೇಧ ಯಾಗವನ್ನ ಮಾಡ್ಬೇಕಾದ್ರೆ. ಅಂದ್ರೆ ಅಶ್ವಗಳು ಬೇಕು, ಜೊತೆಗೆ ಅದರಲ್ಲಿ ಒಂದು ಏನ್ ಹೇಳ್ತೇವೆ, ನಮ್ಮ ಒಂದು ದೃಢ ನಂಬಿಕೆನೂ ಕೂಡ ಬೇಕು, ಆ ದೃಢ ಸ್ಥಿರತೆಯೂ ಕೂಡ ಬೇಕು, ದೃಢತೆ ಕೂಡ ಬೇಕು. ಆದ್ರೆ ಅದು ಕೆಲವೊಮ್ಮೆ ಒದಗ್ತಾ ಇರ್ಲಿಲ್ಲ. ಆದ್ರೆ ನಮ್ಮಂತವ್ರಿಗೆ ಆ ಯಾಗಗಳೆಲ್ಲ ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲಿಯುಗದ ಜನರಿಗೆ ಇನ್ನೂ ಅಷ್ಟು ಕೂಡ ಸರಳ ಆಗ್ಲಿ ಅಂತ ಭಗವಂತ ಈ ಒಂದು ಏಕಾದಶಿಯ ವ್ರತವನ್ನ ಪ್ರತಿಯೊಂದು ತಿಂಗಳಲ್ಲಿ 2 ರೀತಿಯಾದಂತಹ 2 ಏಕಾದಶಿಯನ್ನ ನಾವು ನೋಡ್ತೇವೆ. ಅದೇ ತರ ನಾವು ಮಾಡ್ತೇವೆ. ಯಾರಿಗೆ ಸಿಗುತ್ತೆ ಈ ಅವಕಾಶ? ಅದೇ ಒಂದು ಜನ್ಮದಲ್ಲಿ ನಮ್ಮ ಪಾಪಗಳನ್ನ ನಿವಾರಿಸಿಕೊಂಡು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಪ್ರತಿಯೊಂದು ರೀತಿಯಲ್ಲಿ ಭಗವಂತ ನಮಗೆ ಒಂದು ಸೂಚನೆಯನ್ನ ಕೊಡ್ತಾನೆ ಇದ್ದಾನೆ. ಆದ್ರೆ ತಿಳ್ಕೊಳ್ಳೋರು ಬಹಳ ಕಡಿಮೆ. ಯಾವುದೇ ಒಂದು ವ್ರತ ಅಂತ ನಾವು ನೋಡ್ಬಾರ್ದು, ಯಾವುದೇ ಒಂದು ಬೇಡಿಕೆ ಆಸೆ ಅಂತ ನಾವು ಇದನ್ನ ಮಾಡಬಾರ್ದು. ಕೇವಲ ಭಗವಂತನನ್ನ ಕುರಿತು ಎಷ್ಟು ನಮ್ಗೆ ಅವನು ಕಾಳಜಿಯಿಂದ ಪ್ರತಿ ಹಂತದಲ್ಲೂ ನಮಗೆ ಅವನು ಸಹಕರಿಸ್ತಾ ಇದ್ದಾನೆ. ಆ ಸಹಕಾರವನ್ನ ಪಡ್ಕೊಂಡು ಆಧ್ಯಾತ್ಮಿಕವಾಗಿ ಮುನ್ನಡೆದು ಭಗವಂತನ ಧಾಮವನ್ನ ಸೇರೋದೇ ನಮ್ಮ ಉದ್ದೇಶ ಆಗಿರ್ಬೇಕೇ ವಿನಃ ಯಾವುದೇ ಒಂದು ಮಧ್ಯಲೋಕಗಳಿಗೆ ಹೋಗಿ ಮತ್ತೆ ಈ ಭೂಮಿಗೆ ಇಳಿದು ಮತ್ತೆ ನಮ್ಮ ಪಾಪದೊಂದಿಗೆ ನಾವು ಮುಂದುವರಿಯುವಂತಹ ಜೀವನ ನಮ್ಮದಾಗಿರ್ಬಾರ್ದು. ಸೊ ಇದು ಈ ಒಂದು ಏಕಾದಶಿಯ ಇದರಿಂದ ನಮ್ಗೆ ಸಿಗುವಂತಹ ಪುಣ್ಯ. ಇಷ್ಟು ಎಲ್ಲ ನಮ್ಗೆ ಅಶ್ವಮೇಧ ವಾಜಪೇಯ ಯಾಗವನ್ನ ಮಾಡಿದಂತಹ ಪುಣ್ಯ ನಮ್ಗೆ ಇದರಿಂದ ಲಭಿಸುತ್ತೆ. ಯಾವುದೇ ಒಂದು ವೆಚ್ಚ, ಯಾವುದೇ ಒಂದು ನಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಒಂದು ಏನು ತೋರಿಕೆ ಇಲ್ಲದೆ ಕೇವಲ ಈ ಉಪವಾಸದ ವ್ರತದಿಂದ. ಮತ್ತೆ ಇದು ಉಪವಾಸವನ್ನ ಹೇಗೆ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಈಗ ಉಪವಾಸವನ್ನ ಹೇಗೆ ಮಾಡೋದು? ಕೆಲವೊಬ್ರು ಆಧ್ಯಾತ್ಮಿಕವಾಗಿ ಈಗ ಮುಂದುವರಿತಾ ಇಲ್ಲ, ಕೆಲವೊಬ್ರು ಮಾಡ್ಲಿಕ್ಕಾಗತ್ತೆ, ಕೆಲವೊಬ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ನೀತಿ ನಿಯಮಗಳು ಅಂತ ಹೇಳ್ತೇವೆ. ಇಲ್ಲಿ ಉಪವಾಸವನ್ನ ಯಾರ್ಯಾರು ಮಾಡ್ಬೇಕು ಅಂತ ನೋಡಿದಾಗ ಇಲ್ಲಿ 8 ವರ್ಷದಿಂದ ವೃದ್ಧರು ಕೂಡ, ಅಂದ್ರೆ 8 ರಿಂದ 80 ವರ್ಷ ಅಂತ ನಾವು ಹಿಡಿಬಹುದು. ಈ ಮಧ್ಯದಲ್ಲಿರುವಂತಹ ಜನರು ಈ ಏಕಾದಶಿಯ ಪಾಲನೆಯನ್ನ ಮಾಡ್ಬೇಕು. ಮತ್ತೆ ಅದರ ಮಧ್ಯದಲ್ಲಿರೋರು, ಕೆಲವೊಬ್ರು ಶಕ್ತಿ ಸಾಮರ್ಥ್ಯ ಯಾರಿಗಿರುತ್ತೋ ಅವ್ರು ಮಾಡ್ಲೇಬೇಕು ಖಂಡಿತ. ಈಗ ಕೆಲವ್ರಿಗೆ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ, ಶಕ್ತಿಗೆ ಚಿಕ್ಕ ಮಕ್ಕಳು ಅಂತ ಹೇಳ್ತೇವೆ, ಅವ್ರಿಗೂ ಕೂಡ ಪಾಲನೆ ಮಾಡ್ಲಿಕ್ಕಾಗಲ್ಲ. ಅವರು ಹಣ್ಣು ಹಂಪಲುಗಳನ್ನ ತಿಂದು ಮಾಡಬಹುದು, ಆದ್ರೆ ಧಾನ್ಯವನ್ನ ಸ್ವೀಕರಿಸುವಂತಿಲ್ಲ. ಯಾವುದೇ ಕಾರಣಕ್ಕೂ ಅವರು ಸ್ವೀಕರಿಸಕೂಡದು. ಮತ್ತೆ ವೃದ್ಧಾವಸ್ಥೆಗಳು, ಅವ್ರಿಗೂ ಕೂಡ ವೃದ್ಧಾವಸ್ಥೆ ಬಂದಾಗ ಅವರ ಅವನತಿ ಹಂತ ಬಂದಿರುತ್ತೆ. ಆವಾಗ ಯಾವ್ಯಾವ್ದೋ ರೋಗದಿಂದ ನಾವು ಪೀಡಿತರಾಗಿರ್ತೇವೆ. ಸೊ BP, ಶುಗರ್ ಇವೆಲ್ಲವೂ ಕೂಡ ಈಗ ಬಾಧಿಸುವಂಥವು. ಅವರು ಒಂದು ರಿಲ್ಯಾಕ್ಸೇಷನ್ ಅಂತ ಹೇಳ್ತೇವೆ, ಅವ್ರಿಗೆ ಒಂದು ಪರಿಹಾರ ಅಂದ್ರೆ ಅದೇ ರೂಪದಲ್ಲಿ ನೀವು ಹಣ್ಣು ಹಂಪಲ ಇವುಗಳನ್ನ ಪಡಿಬಹುದು. ಮತ್ತೆ ಈ ಸಾಬುದಾನಿ ಕಿಚಡಿ ಅಂತ ಹೇಳ್ತೇವೆ, ಇವುಗಳನ್ನೆಲ್ಲ ನೀವು ತಗೊಳ್ಬಹುದು. ಆದ್ರೂ ಕೂಡ ನಿಮ್ಮ ಏನೇ ಈ ಮೆಡಿಸಿನ್ಸ್ ಇದ್ರೂ ಕೂಡ ಆ ಮೆಡಿಸಿನ್ ನೀನು ಬಿಡಬಾರ್ದು, ತಗೊಳ್ಬೇಕು. ಆದಷ್ಟು ಯಾರಿಗೆ ಒಂದು ಮನಸ್ಸಿನ ಮೇಲೆ ಹಿಡಿತಾ ಇಲ್ವೋ
ಯಾರು ಈಗ ವೃದ್ಧರಾಗ್ಲಿ ಅಥವಾ ಈ BP ಶುಗರ್ ಇರೋರಾಗ್ಲಿ ಅವ್ರಿಗೆ ತಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇಲ್ದೇ ಇದ್ರೆ ಅವರು ಆದಷ್ಟು ನೀವು ಅವಾಯ್ಡ್ ಮಾಡಿ, ಏನಾದ್ರೂ ಹಣ್ಣು ಹಂಪಲುಗಳನ್ನ ಹೆಚ್ಚಾಗಿ ತಿಂದು ಮಾಡಿ. ಸೊ ವ್ರತ ಅಂತ ಹೇಳಿದ್ದಾರೆ ಅಂತ ಮಾಡ್ಕೊಂಡು ಮತ್ತೆ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಿ. ಮತ್ತೆ ಯಾರು ಶಕ್ತಿಯುತವಾಗಿರ್ತಾರೋ, ಶಕ್ತಿ ಸಾಮರ್ಥ್ಯ ಇರುತ್ತೋ ಅವ್ರೆಲ್ರೂ ಕೂಡ ಈ ಒಂದು ಉಪವಾಸದ ಆಚರಣೆಯನ್ನ ಖಂಡಿತವಾಗಿ ಮಾಡಲೇಬೇಕು. ಸೊ ತಪ್ಪಿ ನಾವೇನಾದ್ರೂ ಇದು ಉಪವಾಸನ ಬಿಟ್ಟು ಏನಾದ್ರೂ ತಿಂದ್ರೆ ಅಂತ ಇಟ್ಕೊಳ್ಳಿ, ಈಗ ನಾವು ತಿನ್ಬಾರ್ದು, ಏನನ್ನ ತಿನ್ಬಾರ್ದು, ಧಾನ್ಯಗಳನ್ನ ನಾವು ತಿನ್ಲೇಬಾರ್ದು ಏಕಾದಶಿ ಎಂದು. ಸೊ ಸಪೋಸ್ ಧಾನ್ಯವನ್ನ ತಿಂದ್ರೆ ಏನಾಗುತ್ತೆ? ಧಾನ್ಯವನ್ನ ತಿಂದ್ರೆ ಒಬ್ಬ ಮಾಂಸ ತಿನ್ನುವಂತಹ ವ್ಯಕ್ತಿಗೆ ಎಷ್ಟು ಪಾಪ ತಗಲುತ್ತೋ ಅಷ್ಟು ನಾವು ಧಾನ್ಯವನ್ನ ತಿಂದ್ರೆ ಈ ಪಾಪ ನಮ್ಗೆ ತಗಲುತ್ತಂತೆ. ಏಕಾದಶಿಯ ದಿನದಂದು ಈ ಧಾನ್ಯವನ್ನ ತಿಂದ್ರೆ ಮಾಂಸ ತಿಂದ ಪಾಪ ನಮ್ಗೆ ತಗಲುತ್ತಂತೆ. ಅದನ್ನ ಬಿಟ್ಟು ಒಬ್ಬ ಕಟುಕ, ಒಬ್ಬ ದೈತ್ಯ, ರಾಕ್ಷಸ ಇವರೆಲ್ಲರೂ ಮಾಡಿದಂತಹ ಈ ಒಂದು ಕ್ರೂರವಾದಂತಹ ಪಾಪ ನಮ್ಗೆ ತಗಲುತ್ತಂತೆ ಧಾನ್ಯವನ್ನ ತಿಂದ್ರೆ. ಯಾಕಂದ್ರೆ ಆ ಧಾನ್ಯದಲ್ಲಿ ಆವಾಗ ಸ್ವಲ್ಪ ಮಟ್ಟಿಗೆ ಎಲ್ಲ ಈ ಪಾಪಗಳು ತುಂಬಿಕೊಂಡಿರ್ತಾವಂತೆ. ಆ ಪಾಪ ತುಂಬಿಕೊಂಡಿರೋದ್ರಿಂದ ಅದನ್ನ ತಿಂದ ತಕ್ಷಣ ಅದು ಪಾಪ ನಮ್ಗೆ ಬೇಗ ಆವರಿಸ್ಕೊಳ್ಳುತ್ತೆ. ಅದಕ್ಕೊಂದು ಮತ್ತೆ ಬೇರೆ ಕಥೆ ಇದೆ, ಧಾನ್ಯಗಳಲ್ಲಿ ಏನು ಇರುತ್ತೆ ಅನ್ನೋದನ್ನ. ಅದು ಒಂದು ದೈತ್ಯ ರಾಕ್ಷಸನ ಒಂದು ಕಥೆ. ಸೊ ಹೀಗೆ ನಾವು ನೋಡೋದಾದ್ರೆ ಇಷ್ಟೊಂದು ಪಾಪವನ್ನ ನಾವು ಪಡ್ಕೊಳ್ತೇವೆ ಯಾವಾಗ ಧಾನ್ಯವನ್ನ ತಿಂತೀವಿ ಆವಾಗ. ಆದ್ರೆ ಯಾರು ಶಕ್ತಿ ಸಾಮರ್ಥ್ಯ ಇರೋದಿಲ್ವೋ ಅವರು ಕೂಡ ಧಾನ್ಯವನ್ನು ದಯವಿಟ್ಟು ತಗೊಳ್ಬೇಡಿ. ಹಣ್ಣು ಹಂಪಲ ಮತ್ತೆ ಈ ತರ ಒಂದು ರೂಟ್ಸ್ ಅಂತ ಹೇಳ್ತೇವೆ, ಅವುಗಳನ್ನ ತಗೊಂಡು ನಿಮ್ಮ ವ್ರತದ ಆಚರಣೆಯನ್ನ ನೀವು ಮಾಡಬಹುದು. ಆದ್ರೆ ಶಕ್ತಿ ಇದ್ದವರು ಆದಷ್ಟು 3 ತರನಾದಂತಹ ನಾವು ವ್ರತಾಚರಣೆಯನ್ನ ಮಾಡಬಹುದು. 4 ತರ ವ್ರತಾಚರಣೆಯನ್ನ ಮಾಡಬಹುದು. ಒಂದು ನಿರ್ಜಲ ಅನ್ನೋದು. ನಿರ್ಜಲ ಅಂದ್ರೆ ಇದು ಸಾಧ್ಯ ಇಲ್ಲ, ಕೆಲವೊಂದು ಸಾಧು ಸಂತರು ಮಾತ್ರ ಇದನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇರುತ್ತೆ, ವಿಲ್ ಪವರ್ ಇರುತ್ತೆ. ಅವರು ಕೇವಲ ನೀರಿಲ್ದೇನೂ ಕೂಡ ಗಾಳಿಯಲ್ಲಿ ಬದುಕ್ತಾರೆ, ನೀರನ್ನ ಕುಡಿದು ಅವ್ರು ಅದನ್ನ ಮಾಡ್ಬಹುದು. ಸಜಲ ಅಂತಂದ್ರೆ ಕೇವಲ ನೀರನ್ನ ಮಾತ್ರ ನಾವು ತಗೊಳ್ಬಹುದು. ಈಗ ನೀರನ್ನ ತಗೊಂಡು ಅಂತಂದಾಗ ಪದೇ ಪದೇ ನೀರನ್ನ ಕುಡಿಯೋದು ಇರೋದಿಲ್ಲ, ಅದು ಕೂಡ ಒಂದು ನಿಯಮ. ಯಾವಾಗ ಒಂದು 3 ಸಲ ಆದ್ರೂ ನೀವು ನೀರನ್ನ ತಗೊಳ್ಬಹುದು, ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ. ಸೊ ಬಿಟ್ಟು ಹೆಚ್ಚಾಗಿ ಕೂಡ ನೀರನ್ನು ಕೂಡ ನೀವು ಪದೇ ಪದೇ ಎವ್ರಿ 1 hour ಅಂದ್ರೆ ಪ್ರತಿಯೊಂದು ಗಂಟೆಗೂ ನೀವು ನೀರನ್ನು ತಗೊಳ್ಬಾರ್ದು, ಅದೊಂದು ನಿಯಮ. ಆಮೇಲೆ ಈ ನಿರ್ಜಲ ಯಾರು ಮಾಡ್ತಾರೋ ಅವರು ದ್ವಾದಶಿ ಎಂದು ಹೇಗೆ ಉಪವಾಸವನ್ನ ಬಿಡ್ಬೇಕು. ಈ ನಿರ್ಜಲ ಮಾಡೋರು ದ್ವಾದಶಿ ಎಂದು ಅವರು ಯಾವ್ದಾದ್ರು ಹಣ್ಣನ್ನು ಅಥವಾ ಭಗವಂತನಿಗೆ ಮೊದಲು ಪ್ರಸಾದವನ್ನ ಕೊಟ್ಟು ಪ್ರಸಾದವನ್ನ ಅವರು ನೀರಿನ ಮೂಲಕ, ನಿರ್ಜಲ ಮಾಡಿದವರು ನೀರನ್ನ ಕುಡಿದು ವ್ರತವನ್ನ ಬಿಡಬಹುದು. ಮತ್ತೆ ಯಾರು ಸಜಲ ಮಾಡ್ತಾರೋ, ಸಜಲ ಮಾಡಿದವರು ಹಣ್ಣನ್ನ ತಿಂದು ವ್ರತವನ್ನ ಬಿಡಬಹುದು ದ್ವಾದಶಿ ಎಂದು. ಮತ್ತೆ ಹಣ್ಣು ಹಂಪಲವನ್ನ ತಿಂದು ಏನಾದ್ರೂ ತಗೊಂಡು, ನಾವು ಹಣ್ಣು ಹಂಪಲವನ್ನ ತಿಂದು ಕೇವಲ ಹಣ್ಣನ್ನ ತಗೊಂಡು ರೂಟ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ, ಅಂದ್ರೆ ಇದು ಆಲೂಗಡ್ಡೆ ಆಗಿರ್ಬೋದು, ಗೆಡ್ಡೆ ಗೆಣಸುಗಳಾಗಿರ್ಬಹುದು, ಇವುಗಳನ್ನ ತಿಂದು ಇವುಗಳಿಂದಲೂ ನಾವು ವ್ರತದ ಆಚರಣೆ ಮಾಡಬಹುದು. ಮತ್ತೆ ಅವರು ನೆಕ್ಸ್ಟ್ ಡೇ ಧಾನ್ಯವನ್ನ ತಗೊಂಡು, ಅಂದ್ರೆ ದ್ವಾದಶಿ ಎಂದು ಧಾನ್ಯವನ್ನ ತಗೊಂಡು, ಯಾರು ಹಣ್ಣು ತಿಂತಾರೋ ಅವರು ಧಾನ್ಯವನ್ನ ತಗೊಂಡು ತಮ್ಮ ವ್ರತವನ್ನ ಬಿಡಬೇಕು. ಆಮೇಲೆ ಧಾನ್ಯವನ್ನ ತಗೊಳ್ಳೇಬಾರ್ದು, ಆದ್ರೂ ಕೂಡ ಈ ಕಿಚಡಿ ಅದು ಎಲ್ಲ ತಿಂದವರು ಅವರು ಕೂಡ ಧಾನ್ಯವನ್ನ ತಗೊಂಡು ನೆಕ್ಸ್ಟ್ ಡೇ ದ್ವಾದಶಿ ಎಂದು ಈ ಒಂದು ಉಪವಾಸವನ್ನ ಅವರು ಬಿಡಬಹುದು. ಉಪವಾಸವನ್ನ ಬಿಡೋದು ಹೇಗೆ ಅಂತ ಅನ್ನೋದು, ಅವರು ದೈನಂದಿನ ಕ್ರಮಗಳನ್ನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಇವೆಲ್ಲ ಆಚರಣೆ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಪ್ರಸಾದವನ್ನ ಪಡ್ಕೊಂಡು ಭಗವಂತನಿಗೆ ಪ್ರಸಾದವನ್ನ ಕೊಟ್ಟು ಎಲ್ಲ ಈ ವ್ರತದ ಆಚರಣೆಯನ್ನ ನೀನು ಕೊಟ್ಟಂತಹ ಶಕ್ತಿಯ ಮೇರೆಗೆ ನಾನು ಮಾಡಿದ್ದೇನೆ. ಸೊ ಇದರದ ಒಂದು ಫಲವನ್ನ ನಾನು ಅಪೇಕ್ಷಿಸೋದಿಲ್ಲ, ಆದ್ರೂ ಕೂಡ ಈ ವ್ರತವನ್ನ ನಿನಗೆ ನಾನು ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಆ ಒಂದು ಆಚರಣೆಯನ್ನ ನಾವು ಮಾಡ್ಬೇಕು. ಹಾಗೆ ಮಾಡಿ ನಾವು ನಮ್ಮ ವ್ರತವನ್ನ ಬಿಡಬೇಕು. ಅಂದಾಗ ಅದ್ರ ಫಲ ನಮ್ಗೆ ಖಂಡಿತವಾಗಿಯೂ ಸಿಗುತ್ತೆ. ಸೊ ಇದು ಈ ವ್ರತದ ಒಂದು ಆಚರಣೆ ಮತ್ತೆ ಅದರ ಕುರಿತಾಗಿ ಕೆಲವೊಂದು ವಿಚಾರಗಳು. ಸೊ ಇದನ್ನ ನಾವು ನೋಡಿದ್ವಿ. ಇನ್ನ ನಾವು ತಿಳ್ಕೊಳ್ಳೋಣ ಏನು ಇದು ನಾಳೆ ಇರುವಂತಹ ಒಂದು ಪಾಪ ವಿಮೋಚನೆ. ಮತ್ತೆ ಪಾಪ ವಿಮೋಚನೆ ಅಂತಾರೆ, ಮತ್ತೆ ಪಾಪ ಮೋಚನೆನೂ ಅಂತಾರೆ. ಅದರ ಒಂದು ಕಥೆಯನ್ನ ನಾವು ತಿಳ್ಕೊಂಡು ನಾನು ಆಮೇಲೆ ಅದ್ರ ಕುರಿತು ನಿಮ್ಗೆ ತಿಳಿಸ್ತೇನೆ. ಹರೇ ಕೃಷ್ಣ. ಯಾರೆಲ್ಲ ಓದೋರಿದ್ದೀರೋ ವ್ರತದ ಒಂದು ಕಥೆಯನ್ನ ಅವರು ಹ್ಯಾಂಡ್ ರೈಸ್ ಮಾಡಿ. ಸೊ ಮಾತಾಜಿ ಅವರು ಅನ್ಮ್ಯೂಟ್ ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಸ್ಪಷ್ಟವಾಗಿ ತಪ್ಪಲಾರ್ದೆ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಕಳಿಸಿದ್ದಿಲ್ಲ ನಾನು, ಈಗ ಹಾಕಿದೆ ನಾನು. ನಮ್ಮ ಕೇಳಿಸ್ತಾ ಇಲ್ಲ ಮಾತಾಜಿ ನೀವು ಹೇಳ್ತಾ ಇರೋದು.
ಒಂದು ಲಿಂಕ್ ಅವರು ಟೆಂಪಲ್ ಇಂದ ಹಾಕಿದ್ದು. ಹ್ಮ್ ಅದು ಈಗ ಹಾಕಿದೀನಿ, ನೋಡ್ಕೊಳ್ಳಿ ಹಾಗೆ. ಎಲ್ಲಿ ಹಾಕಿದ್ದೀರಾ ಮಾತಾಜಿ? ಚಾಟ್ ಬಾಕ್ಸ್ ಅಲ್ಲ? PDF ಹಾಕಿದ್ದಾರೆ. ಓ ಹೌದು, PDF. ಓಕೆ, ನೋಡ್ತೇನೆ ಮಾತಾಜಿ. ಹರೇ ಕೃಷ್ಣ. ಸಾರಿ ಮ್ಯಾಮ್. ಇಟ್ಸ್ ಓಕೆ. ಕೂಗಿ ಮಾತಾಜಿ, ಒಂದೊಂದು ದೊಡ್ಡದಿತ್ತಂದ್ರೆ ಹಾಫ್ ಪ್ಯಾರಾಗ್ರಾಫ್ ಓದಿಸಿ, ಶಾರ್ಟ್ ಇತ್ತಂದ್ರೆ ಒಂದ್ ಪ್ಯಾರಾಗ್ರಾಫ್. ತುಂಬಾ ದೊಡ್ಡದಾಗಿ